ವಿದ್ಯಾರ್ಥಿಗಳನ್ನ ವಿಜ್ಞಾನದ ಕಡೆಗೆ ಆಕರ್ಷಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಅಡ್ಯಾರ್ನಲ್ಲಿರುವಂತಹ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ವತಿಯಿಂದ ಪಿಯುಸಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ ಅನ್ನು ಆಯೋಜಿಸಲಾಯಿತು. ಹೌದು, ಪ್ರಸ್ತುತ ಸಮಾಜದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಬೇಡಿಕೆ ಇದ್ರೂ ಈ ನಿಟ್ಟಿನಲ್ಲಿ ಯುವ ವಿದ್ಯಾರ್ಥಿಗಳನ್ನ ವಿಜ್ಞಾನದ ಕಡೆ ಆಕರ್ಷಣೆ ಮಾಡುವುದು ಅನಿವಾರ್ಯ. ಆದ್ದರಿಂದ ನಗರದ ಹೊರವಲಯದಲ್ಲಿರುವ ಹೆಸರಾಂತ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್, ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣಾ ಸ್ಪರ್ಧೆ ಹಾಗೂ ವಿಜ್ಞಾನ ಮಾದರಿಗಳ ಪ್ರದರ್ಶನ ಕಾರ್ಯಕ್ರಮವನ್ನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಬೆಳಗಾವಿ ಇದರ ಉಪಕುಲಪತಿಗಳಾದ ಡಾಕ್ಟರ್ ಕರಿಸಿದ್ದಪ್ಪ ರಿಬ್ಬನ್ ಕತ್ತರಿಸಿ ಹಾಗೂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ನಲ್ಲಿ ವಿದ್ಯಾರ್ಥಿಗಳು ತಯಾರಿಸಿ ಪ್ರದರ್ಶನ ಮಾಡಿದ ವಿಜ್ಞಾನ ಮಾದರಿಗಳನ್ನು ವೀಕ್ಷಿಸಿ ಮಾತನಾಡಿ, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನ ವತಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಕಾರ್ಯಕ್ರಮದಿಂದ ಅನೇಕ ಸೈನ್ಸ್ ಟ್ಯಾಲೆಂಟ್ಗಳು ಬೆಳಕಿಗೆ ಬರುತ್ತಿದ್ದಾರೆ ಮತ್ತು ಯುವ ವಿದ್ಯಾರ್ಥಿಗಳಾದ ನಿಮಗೆ ಉತ್ತಮ ವೇದಿಕೆ ಎಂದು ಹೇಳಿದರು. We have to identify the objective of this event, as the chairman pointed out, not for any kind of negative thinking among the society. It is to have a positive thinking. In that our school program, on the school program ನಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಲೂನ್ ಕೊಟ್ಟಿದ್ರಂತೆ, ಬಣ್ಣ ಬಣ್ಣದ ಬಲೂನ್ ಕೊಟ್ಟಿದ್ರ ಜೊತೆಗೆ ಬಲೂನ್ ಒಳಗಡೆ ಲೈಟ್ ಏರ್ ತುಂಬಿ ಅದನ್ನು ದಾರದಲ್ಲಿ ಕಟ್ಟಿ ಆಕಾಶದಲ್ಲಿ ಹಾರಬಿಟ್ಟು ಮಕ್ಕಳೆಲ್ಲ ಸಂತೋಷ ಪಡಲಿ ಅಂತ ಹೇಳಿ ದೇರ್ ವಾಸ್ ಅರೇಂಜ್ಮೆಂಟ್ ಮೇಡ್ ಟು ಪುಟ್ ಲೈಟ್ ಏರ್ ಇನ್ಸೈಡ್ ದಿ ಬಲೂನ್ ಅಂಡ್ ಟೈಟ್ ಅಂಡ್ ದಿಸ್ ಅಂಡ್ ಆಲ್ ದಿ ಕಿಡ್ಸ್ ಲೈಕ್ ಯು ವರ್ ಗಿವನ್ ಕಲರ್ಫುಲ್ ಬಲೂನ್ಸ್, ರೆಡ್, ಬ್ಲೂ, ಗ್ರೀನ್, ಮಲ್ಟಿ ಕಲರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಬಳಿಕ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ ಭಂಡಾರಿ ಮಾತನಾಡಿ, ನಾವು 5 ವರ್ಷಗಳ ಹಿಂದೆ ಈ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ ಎನ್ನುವ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗ ವಿದ್ಯಾರ್ಥಿಗಳಲ್ಲಿ ತಂತ್ರಜ್ಞಾನದ ಜಾಗೃತಿ ಮೂಡಿಸಬೇಕು ಎನ್ನುವ ಉದ್ದೇಶ ನಮ್ಮದಾಗಿತ್ತು. ಆದರೆ ನಾವು ನಡೆದು ಬಂದ ಹಾದಿಯಲ್ಲಿ ಅನೇಕ ಬದಲಾವಣೆಯನ್ನ ತಂದು ಈಗ ನಿಮ್ಮ ಪ್ರಾಜೆಕ್ಟ್ ಅನ್ನ ಪ್ರಾಡಕ್ಟ್ ಆಗಿ ಮಾಡುವಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಮತ್ತು ಅದು ನಮ್ಮ ಉದ್ದೇಶ ಎಂದು ಹೇಳಿದರು. In the last 5 years, we changed our entire direction also. ನಾವು SSTH ಅನ್ನ ಶುರು ಮಾಡೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಟೆಕ್ನಿಕಲ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಶುರು ಮಾಡಿದ್ವಿ. ಆದರೆ ಕಳೆದ 5 ವರ್ಷಗಳ ಈ ಒಂದು ನಮ್ಮ ಯಾತ್ರೆಯಲ್ಲಿ ಅಥವಾ ದಾರಿಯಲ್ಲಿ ಹಲವಾರು ಬದಲಾವಣೆಗಳನ್ನ, many changes we made it. Now we decided your project should be converted as a product. ಇನ್ನು ಈ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್, ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣಾ ಸ್ಪರ್ಧೆ ಹಾಗೂ ವಿಜ್ಞಾನ ಮಾದರಿಗಳ ಪ್ರದರ್ಶನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸುಮಾರು 260ಕ್ಕೂ ಹೆಚ್ಚು ಪಿಯುಸಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಅತ್ಯುತ್ತಮ ವಿಜ್ಞಾನ ಮಾದರಿಗಳನ್ನ ಮಾಡಿ ಪ್ರದರ್ಶನ ಮಾಡಿದರು. ಈ ವೇಳೆ ವಿದ್ಯಾರ್ಥಿಗಳು ತಯಾರಿಸಿ ಪ್ರದರ್ಶಿಸಿದ ಉತ್ತಮ ವಿಜ್ಞಾನ ಮಾದರಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು.
ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಂಶೋಧನಾ ವೇದಿಕೆ ವಿನ್ಯಾಸದ ನಿರ್ದೇಶಕ ಡಾಕ್ಟರ್ ಎಸ್ ಸೀತಾರಾಮು, ಐಇಇಟಿ ನವದೆಹಲಿ ಇದರ ಅಧ್ಯಕ್ಷರಾದ ಡಾಕ್ಟರ್ ಕೆಕೆ ರೆಡ್ಡಿ, ಟ್ರಯಾಂಚ್ ಬೆಂಗಳೂರು ಇದರ ಮುಖ್ಯ ಜ್ಞಾನಾಧಿಕಾರಿ ವೇದ್ ಪ್ರಕಾಶ್, ಎನ್ಎಸ್ಆರ್ಸಿಎಲ್ನ ಸ್ಥಾಪಕ ಆಕರ್ಷ್ ನಾಯ್ಡು, ಸೊಲಿಡಸ್ ಹೈಟೆಕ್ ಪ್ರಾಜೆಕ್ಟ್ನ ಜಿಎಂಸಿ ನಾಗರಾಜ್, ರೋಮ್ ಇಂಡಿಯಾದ ಸಹ ಸಂಸ್ಥಾಪಕ ಪ್ರಣವ್ ಹೆಬ್ಬಾರ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.